ಇದೊಂದು ಅಪರೂಪದ ಮದುವೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೌರೋಹಿತ್ಯ ವಹಿಸಿತ್ತು. ಹಾಗಿದ್ರೆ ಈ ಮದುವೆ ವಿಶೇಷತೆಯನ್ನು ಇಲ್ಲಿದೆ ಫುಲ್ ಡೀಟೇಲ್ಸ್. ಇದೊಂದು ಅಪರೂಪದ ಮದುವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮದುವೆ ಪೌರೋಹಿತ್ಯ ಬಳಸಿಕೊಂಡಿತ್ತು. ಈ ಮದುವೆ ನಡೆದದ್ದು ಉಡುಪಿಯ ರಾಜ್ಯ ಮಹಿಳಾ ನಿಲಯದಲ್ಲಿ. ಉಡುಪಿ ಮಹಿಳಾ ನಿಲಯ 10 ವರ್ಷಗಳ ಬಳಿಕ ಇಂಥದ್ದೊಂದು ಮದುವೆಯನ್ನು ಏರ್ಪಡಿಸಿತ್ತು. ಜಯಶ್ರೀ ಇಲ್ಲಿನ ಸ್ಟೇಟ್ ಹೋಮ್ನಲ್ಲಿ ಕಳೆದ 4 ವರ್ಷಗಳಿಂದ ವಾಸವಿದ್ದರು. ಕೌಟುಂಬಿಕ ಸಮಸ್ಯೆ ಕಾರಣ ಈಕೆ ಸ್ಟೇಟ್ ಹೋಮಿಗೆ ಬಂದಿದ್ಲು. ಇಲ್ಲಿ 4 ವರ್ಷಗಳಲ್ಲಿ ವಿವಿಧ ಕೌಶಲ್ಯ ಹಾಗೂ ತರಬೇತಿ ಕಲಿತ ಬಳಿಕ ಸಮಾಜದ ಮುಖ್ಯವಾಹಿನಿಗೆ ಬರುವ ಮನಸ್ಸಾಯಿತು. ಈಕೆಗೆ ಹಲವು ನೆಂಟಸ್ತಿಕೆಗಳು ಬಂದಿದ್ದು, ಮಹಿಳಾ ನಿಲಯದವರು ಒಂದು ಸಮಿತಿ ರಚಿಸಿ ಸೂಕ್ತ ವರನನ್ನ ಹುಡುಕಿದರು. ವರನ ಹಿನ್ನೆಲೆ ಮತ್ತು ಪೂರ್ವಾಪರ ಅರಿತು ದಾವಣಗೆರೆಯ ಮಲ್ಲೇಶ್ ಜೊತೆ ವಿವಾಹಕ್ಕೆ ವ್ಯವಸ್ಥೆ ಮಾಡಿದರು. ಅದರಂತೆ ನಿನ್ನೆ ಜಿಲ್ಲಾಧಿಕಾರಿ ಕೂರ್ಮರಾವ್, ಶಾಸಕ ರಘುಪತಿ ಭಟ್ ಮತ್ತು ಸೀಮಿತ ಬಂಧುಗಳ ಸಮ್ಮುಖದಲ್ಲಿ ಸತಿಪತಿಗಳಾದರು. ವಧುವಿಗೆ ಸರ್ಕಾರದ ಕಡೆಯಿಂದ 15,000 ರೂಪಾಯಿ, ದಾನಿಗಳ ನೆರವಿನಿಂದ 50,000 ಹಣವನ್ನು ಬ್ಯಾಂಕ್ನಲ್ಲಿ ಠೇವಣಿ ಇರಿಸಲಾಗಿದೆ. ಕೃಷಿಕನಾಗಿರುವ ಮಲ್ಲೇಶ್ ಮತ್ತು ಜಯಶ್ರೀ ದಾಂಪತ್ಯ ಸುಖವಾಗಿರಲಿ ಎಂದು ಮದುವೆಗೆ ಬಂದವರು ಹಾರೈಸಿದರು.